ರಾಜ್ಯ ಸರ್ಕಾರದ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪಟ್ಟಿಯಲ್ಲಿ ಬಾಬು ಕಿಲಾರ್ ಎಂಬುದಾಗಿ ಇದ್ದ ವ್ಯಕ್ತಿಯ ಹೆಸರನ್ನ ಬಾಬು ಪಿಲಾರ್ ಎಂಬುದಾಗಿ ತಪ್ಪಾಗಿ ಅರ್ಥೈಸಿ ಓದಿ ಎಡವಟ್ಟು ಮಾಡಿಕೊಂಡಂತಹ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಬಾಬು ಪಿಲಾರ್ ಅವರನ್ನ ಪ್ರಶಸ್ತಿ ಸ್ವೀಕರಿಸುವುದಕ್ಕಾಗಿ ಬೆಂಗಳೂರು ತನಕ ಕರೆಸಿಕೊಂಡು ಬಳಿಕ ಬರಿಗೈಯಲ್ಲಿ ವಾಪಸ್ ಕಳುಹಿಸಿದ ವಿಲಕ್ಷಣ ಘಟನೆ ನಿನ್ನೆ ನಡೆದಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬೆಂಗಳೂರಿನ ಅಧಿಕಾರಿಯೊಬ್ಬರು ಬುಧವಾರ ಸಂಜೆ ಬಾಬು ಪಿಲಾರ್ ಅವರಿಗೆ ಫೋನ್ ಕರೆ ಮಾಡಿ ಸುವರ್ಣ ಮಹೋತ್ಸವ ಪ್ರಶಸ್ತಿಗೆ ತಾವು ಆಯ್ಕೆಯಾಗಿದ್ದೀರಿ ಎಂದಿದ್ರು. ಆಗ ಬಾಬು ಪಿಲಾರ್ ಅವರಿಗೆ ಆಶ್ಚರ್ಯವಾಗಿತ್ತು. ಹೆಸರು ಸರಿಯಾಗಿ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಎಂದು ತಿಳಿಸಿದ್ರು. ಅದಕ್ಕೂ ಪ್ರತಿಕ್ರಿಯಿಸಿದ ಅಧಿಕಾರಿ, ಆಯ್ಕೆ ಸಮಿತಿಯು ನಿಮ್ಮ ಹೆಸರನ್ನೇ ಸೂಚಿಸಿದೆ, ನೀವು ಹೊರಟು ಬನ್ನಿ ಎಂದಿದ್ರು. ಅದರಂತೆ ಬಾಬು ಅವರು ಗುರುವಾರ ರಾತ್ರಿಯೇ ಮನೆಯಿಂದ ಹೊರಟು ಬೆಂಗಳೂರಿಗೆ ತೆರಳಿದ್ರು. ಬೆಂಗಳೂರಿನ ಕುಮಾರಕೃಪಾ ಸರ್ಕಾರಿ ಅತಿಥಿಗೃಹದಲ್ಲಿ ಅವರಿಗೆ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಶುಕ್ರವಾರ ಬೆಳಗ್ಗೆ ಅವರು ಅತಿಥಿಗೃಹ ತಲುಪಿದ್ರು. ಮಧ್ಯಾಹ್ನದ ವೇಳೆಗೆ ಇಲಾಖೆಯಿಂದ ಫೋನ್ ಕರೆ ಮಾಡಿದ ವ್ಯಕ್ತಿಯೊಬ್ಬರು, ಹೆಸರು ಅದಲು ಬದಲಾಗಿದೆ, ಬಾಬು ಕಿಲಾರ್ ಎನ್ನುವರೊಬ್ಬರಿದ್ದಾರೆ, ಹಾಗಾಗಿ ನಮ್ಮನ್ನು ಕ್ಷಮಿಸಿ, ಮುಂದಿನ ಬಾರಿ ಪರಿಗಣಿಸಲಾಗುವುದು ಎಂದಿದ್ದಾರೆ. ಹಾಗಾಗಿ ಬಾಬು ಪಿಲಾರ್ ಮಂಗಳೂರಿಗೆ ವಾಪಸ್ ಆಗಿದ್ದಾರೆ. ಬುಧವಾರ ಬಿಡುಗಡೆಯಾದ ಪಟ್ಟಿಯಲ್ಲಿ ಬಾಬು ಕಿಲಾರ್ ಎಂಬ ಹೆಸರಿತ್ತು. ಅದರಲ್ಲಿ ಕ್ಷೇತ್ರ ಸಂಕೀರ್ಣ ಎಂದಿತ್ತು. ಆದರೆ ಜಿಲ್ಲೆ ಯಾವುದು ಎಂದು ನಮೂದಿಸಿರಲಿಲ್ಲ. ಸಮಾಜ ಸೇವಕ ಹೋರಾಟಗಾರರು ಆಗಿರುವ ಬಾಬು ಪಿಲಾರ್ ಪ್ರಶಸ್ತಿಗಾಗಿ ಅರ್ಜಿ ಹಾಕಿದವರು ಕೂಡ ಅಲ್ಲ. ಬುಧವಾರ ಸಂಜೆ ಫೋನ್ ಕರೆ ಬಂದಾಗಲೂ ಹೆಸರು ಖಚಿತಪಡಿಸಿಕೊಳ್ಳಿ ಎಂದು ಹೇಳಿದರು. ಕರೆ ಮಾಡಿದ ಅಧಿಕಾರಿ ಖಚಿತಪಡಿಸಿದ ಬಳಿಕವೇ ನಿಮಗೆ ಕರೆ ಮಾಡ್ತಾ ಇರುವುದು ಎಂದ ಕಾರಣ ಬಾಬು ಪಿಲಾರ್ ಬೆಂಗಳೂರಿಗೆ ತೆರಳಿದ್ರು. ಗುರುವಾರ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಬಿಡುಗಡೆ ಮಾಡಿದ ಪಟ್ಟಿಯಲ್ಲಿ ಬಾಬು ಪಿಲಾರ್ ಅವರ ಹೆಸರಿತ್ತು. ಆದರೆ ರಾಜ್ಯ ಮಟ್ಟದ ಸುವರ್ಣ ಮಹೋತ್ಸವ ಪ್ರಶಸ್ತಿ ಸ್ವೀಕರಿಸಲು ಕರೆ ಬಂದ ಮೇರೆಗೆ ಬೆಂಗಳೂರಿಗೆ ತೆರಳಿದ್ರು. ಹಾಗಾಗಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಎಂಬಂತಾಗಿದೆ. ಆಯ್ಕೆ ಸಮಿತಿಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳ ಎಡವಟ್ಟಿನಿಂದ ಸಾಧಕರೊಬ್ಬರನ್ನ ಬೆಂಗಳೂರಿಗೆ ಕರೆಸಿ ಪ್ರಶಸ್ತಿ ನೀಡದೇ ಇರುವುದು ಸಮಾಜ ಸೇವಕರಿಗೆ ಮಾಡಿದ ಅವಮಾನ ಎಂದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ.